ಬಂಧುಗಳೇ ನಮಸ್ಕಾರ. ಇವತ್ತು 10 ಜುಲೈ ದಿನನಿತ್ಯ ಕಾರ್ಯಕ್ರಮದ 4 ಭಾಗ ಆತ್ಮಜಯ ಭಗವದ್ಗೀತಾ ಸೂತ್ರ, ದೇಹಜಯ ಆಯುರ್ವೇದ ಯೋಗರತ್ನಾಕರ ಸೂತ್ರ, ಮನೋಜಯ ಯೋಗ ಸೂತ್ರ ಮತ್ತು ಕರ್ಮಜಯ ಮುಹೂರ್ತ ಜ್ಯೋತಿಷ್ಯ ಸೂತ್ರ. ಈಗ ಆತ್ಮಸೂತ್ರದಲ್ಲಿ ನಾವು ಭಗವದ್ಗೀತೆಯದ ಶ್ಲೋಕವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನಿಗೆ, ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಮೈಸ್ಥಿರಂ ತತಸ್ತತೋ ನಿಯಮ್ಯೈತ ಆತ್ಮನ್ಯೇವ ವಶಂ ನಯೇತ್. ಆದರೆ ಯಾವುದು ಒಂದು ನಿಶ್ಚಲತೆ ಆದರೆ ಯಾವುದು ಒಂದು ವಿಷಯದಲ್ಲಿ ಮನಸ್ಸಕ್ಕೆ ಸ್ಟಿಮ್ಯುಲೇಷನ್ ಆದರೆ, ಬೇಸರ ಆದರೆ, ಯಾವುದು ಒಂದು ಘಟನೆ ಆದರೆ ಕೂಡಲೇ ನಮ್ಮ ಮನಸ್ಸು ಚಂಚಲ ಮತ್ತು ಅಸ್ಥಿರ ಆಗ್ತದಂತೆ. ಹೇಗೆ ಸಮುದ್ರದ ಡೀಪ್ ನೀರು ಶಾಂತವಾಗಿ ಇರ್ತದೆ, ಆ ಥರ ಇರುವುದಿಲ್ಲ. ಆ ಘಟನೆಯ ಪ್ರಭಾವದಿಂದ ಈ ಚಂಚಲತ್ವ ಮತ್ತು ಅಸ್ಥಿರತ್ವ ಈ ಮನಸ್ಸಕ್ಕೆ ಬಂದ ತಕ್ಷಣ ಏನು ಮಾಡಬೇಕಂತ ಹೇಳಿದರು, ತತಸ್ತತೋ ನಿಯಮ್ಯೇತತ್, ನಾವು ಅದನ್ನು ನಿಯಮನ ಮಾಡಬೇಕು, ಅದನ್ನು ಕಂಟ್ರೋಲಕ್ಕೆ ತರಬೇಕು. ಅದು ಯಾರು? ಆತ್ಮನ್ಯೇವ ವಶಂ ನಯೇತ್, ನಾವೇ ಮಾಡಬೇಕು. ಯಾರು ಬಂದು ಇದರಲ್ಲಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಕೌನ್ಸಿಲರ್, ಡಾಕ್ಟರ್, ಗುರು ಯಾರು ಸಹ. ಈಗ ದೇಹ ಬಲದ ಬಗ್ಗೆ, ದೇಹಜಯ ಬಗ್ಗೆ ಮಾತಾಡಿದರೆ ಯೋಗರತ್ನಾಕರದ ಅಧ್ಯಾಯದಲ್ಲಿ ಬಿಂಬಿ ಫಲ ಇವತ್ತು ನಾವು ಚರ್ಚೆ ಮಾಡೋಣ. ಬಿಂಬಿ ಫಲ ಅಂತ ಹೇಳಿದರೆ ತೊಂಡೆಕಾಯಿ, ಭಾಳ ದಿನನಿತ್ಯ ನಾವು ಅದನ್ನು ಉಪಯೋಗಿಸ್ತೇವೆ. ಬಿಂಬಿ ಫಲ ಬಗ್ಗೆ ಯೋಗರತ್ನಾಕರ ಏನು ಹೇಳೋದು? ಬಿಂಬಿ ಫಲಂ ಸ್ವಾದು ಶೀತಂ. ನೋಡಿ, ಸ್ವಾದು ಇಟ್ ಇಸ್ ಸ್ವೀಟ್, ಸಿಹಿ ಇದೆ, ಶೀತಂ ತಂಪು ಮಾಡ್ತದೆ. ನಮ್ಮ ಬಾಡಿಯೊಳಗೆ ಉರಿ ಇದ್ದರೆ, ದೇಹ ಉರಿ ಬರುವಾಗ ಆವಾಗ ಶೀತಲ ಮಾಡೋದು. ಸ್ತಂಭಂ ಲೇಖನಂ ಗುರು, ಮತ್ತು ಸ್ತಂಭ ನಮ್ಮ ಬಾಡಿ ತುಂಬ ಮಸಲ್ಸ್ ಎಲ್ಲ ಲೂಸ್ ಆದರೆ ಅದು ಸ್ವಲ್ಪ ಸ್ಟ್ರೆಂತ್ ಕೊಡ್ತದೆ. ಮತ್ತು ಲೇಖನ ಅಂದರೆ ಕರ್ಷಣ, ಯಾವುದು ಕಫ, ಯಾವುದು ಟಾಕ್ಸಿನ್ಸ್ ಇದ್ದರೆ ಅದನ್ನು ಹೊರಗೆ ತೆಗೆದು ಬಿಡೋದು. ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆಗ್ತದೆ. ಅಂತಹ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಇರುವಾಗ ಅದರ ಸ್ಕಿನ್ನಲ್ಲಿ ಎಲರ್ಜಿಗಳು ಬರೋದು. ಬಿಂಬಿ ಫಲ, ತೊಂಡೆಕಾಯಿ ಅದ್ಭುತವಾದ ರಿಸಲ್ಟ್ಸ್ ಕೊಡೋದು. ಆದರೆ ವಿಶೇಷವಾದ ಮಾತಂತ ಹೇಳಿದರೆ ವಾತ ಆದ್ಮಾನ ವಿಬಂಧಕೃತ, ತುಂಬ ಜಾಸ್ತಿ ಪ್ರಮಾಣದಲ್ಲಿ ತಿಂದರೆ ವಾತ ಆದ್ಮಾನ, ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗ್ತದೆ, ಮತ್ತು ವಿಬಂಧಕೃತ ಕಾನ್ಸ್ಟಿಪೇಷನ್ ಆಗ್ತದೆ, ಮಲಬದ್ಧತೆ ಆಗ್ತದೆ. ಅದಕ್ಕಾಗಿ ಬಿಂಬಿ ಫಲ, ತೊಂಡೆಕಾಯಿ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬಾರ್ದು. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ರಕ್ತದಲ್ಲಿ ಎಲರ್ಜಿ ಅಂಶವನ್ನು ಕಡಿಮೆ ಮಾಡೋದು, ಇಮ್ಯೂನ್ ರಿಯಾಕ್ಷನನ್ನು ಕಡಿಮೆ ಮಾಡೋದು. ಇವಾಗ ಯೋಗ ಬಲ ಅಂತ ಹೇಳಿದರೆ ಮನೋಜಯ, ಶಲಭಾಸನ. ಶಲಭ ಲೋಕಸ್ಟ್ ಆ್ಯಕ್ಚುಲಿ. ಇದು ನಾವು ನಮ್ಮ ಹೊಟ್ಟೆ ಭಾಗ ಮೇಲೆ ಮಲಗಿದ ಮೇಲೆ ಶಿರಸ್ಸು ಭಾಗವನ್ನು ಮೇಲೆ ಮಾಡೋದು, ಮತ್ತು ಕಾಲನ್ನು ಮೇಲೆ ಮಾಡಿದರೆ ಒಂದು ಕರ್ವೇಚರ್ ಕೊಟ್ಟರೆ ಅದನ್ನು ಶಲಭಾಸನ ಅಂತ ಹೇಳೋದು. ಶಲಭಾಸನ ಸಿಯಾಟಿಕಾ ಕಾಯಿಲೆಗೆ ತುಂಬ ಅದ್ಭುತವಾದ ಪರಿಹಾರಕ್ಕೆ ಒಂದು ಒಳ್ಳೆಯ ಆಸನ. ಒಬೆಸಿಟಿ, ಬೊಜ್ಜು ಸಹ ಕಡಿಮೆ ಆಗ್ತದೆ, ಮತ್ತು ಸ್ಪೈನಲ್ ಕಾರ್ಡಿಗೆ ಸಹ ತುಂಬ ಒಳ್ಳೆಯದು, ಮತ್ತು ನಮ್ಮ ಕುತ್ತಿಗೆಗೆ ಮತ್ತು ಇಡೀ ಬೆನ್ನಿಗೆ ಇದು ಒಂದು ಶಕ್ತಿ ಕೊಡ್ತದೆ. ಈಗ ಇವತ್ತದ ಕರ್ಮಜಯ ಮಾಡಲಿಕ್ಕೆ ಇವತ್ತದ ಮುಹೂರ್ತ ಪೂರ್ವಭಾದ್ರ ನಕ್ಷತ್ರ ಎದುರಿಗೆ ಪಂಚಮೀಯದ ಚಂದ್ರ ಶುಕ್ರವಾರ ದಿನ ಬರ್ತಾ ಇದೆ. ಪೂರ್ವಭಾದ್ರ ನಕ್ಷತ್ರ ಮೀನರಾಶಿದ ನಕ್ಷತ್ರ, ಪಂಚಮಿ ಈ ದಿನ ಇದೆ ಮತ್ತು ಶುಕ್ರವಾರ ಇದೆ. ಬಹಳ ಒಳ್ಳೆಯ ದಿನ, ಎಲ್ಲ ಶುಭ ಕಾರ್ಯ ಮಾಡಬೇಕು. ಆದರೆ ಪಂಚಮಿ ದಿನ ದಾನ ತಗೊಳ್ಬಾರ್ದು, ದಾನ ಕೊಡಬಾರದು. ಬೇರೆ ಎಲ್ಲ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಶುಕ್ರವಾರ ಬಹಳ ಅದ್ಭುತವಾದ ದಿನ. ಶುಭ ಮಂಗಲ.